ಮಂಗಳೂರಿನ ಮೇರಿ ಹಿಲ್ನಲ್ಲಿರುವ ವಿಕಾಸ್ ಕಾಲೇಜಿನಲ್ಲಿ ಮಂಗಳೂರು ನಗರ ಪೊಲೀಸ್ ಸಹಭಾಗಿತ್ವದಲ್ಲಿ ಮಾದಕ ವ್ಯಸನ ಮುಕ್ತ ದಿನವನ್ನು ಆಚರಿಸಲಾಯಿತು. ಆಸರಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷೆ ಡಾಕ್ಟರ್ ಆಶಾ ಜ್ಯೋತಿರಾಯ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡುತ್ತಾ, ಪ್ರಗತಿಪರ ದೇಶಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾದಕ ದ್ರವ್ಯಗಳ ವ್ಯಸನವು ಸಮಾಜದ ಅಭಿವೃದ್ಧಿಗೆ ಮಾರಕವಾಗಿ ಪರಿಣಮಿಸುತ್ತಿದೆ. ಮಾದಕ ವ್ಯಸನಿಗಳನ್ನ ರೋಗಿಗಳಾಗಿ ಗುರುತಿಸಬೇಕೇ ಹೊರತು ಅಪರಾಧಿಗಳನ್ನಾಗಿ ನೋಡಬಾರದು. ಇದನ್ನ ಹತ್ತಿಕ್ಕಲು ದೇಶದ ಪ್ರತಿಯೊಬ್ಬ ಪ್ರಜೆಯು ಸೇ ನೋ ಡ್ರಗ್ಸ್ ಸೇ ಎಸ್ ಟು ಲೈಫ್ ಎಂದು ಹೇಳಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಮಾಡಿದ್ರು. ಮಂಗಳೂರಿನ ದಕ್ಷಿಣ ವಲಯದ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸರಾದ ಕೆ ರಾಮರಾವ್ ಅವರು ಮಾತನಾಡಿ, ಮಾದಕ ವ್ಯಸನವು ಸಮಾಜದ ಬುನಾದಿಯನ್ನ ಶಿಥಿಲಗೊಳಿಸುತ್ತಿದೆ. ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರನ್ನ ಪಾಲಕರಂತೆ ಪರಿಗಣಿಸಿ ವ್ಯಸನ ಮುಕ್ತರಾಗಿ ಸಂತೋಷದ ಜೀವನವನ್ನ ಸಾಗಿಸಬೇಕು ಎಂದು ಹೇಳಿದ್ರು. ಈ ಸಂದರ್ಭ ಕಾಲೇಜಿನ ಸಂಚಾಲಕರಾದ ಡಾಕ್ಟರ್ ಡಿ ಶ್ರೀಪತಿರಾವ್, ಟ್ರಸ್ಟಿ ಜೆ ಕೊರಗಪ್ಪ, ಕಂಕನಾಡಿ ಆರಕ್ಷಕ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪ್ರದೀಪ್ ಟಿಆರ್, ವಿಜಯ ಕರ್ನಾಟಕ ಪತ್ರಿಕೆಯ ಉಪಸಂಪಾದಕರಾದ ರವೀಂದ್ರ, ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಟಿ ರಾಜರಾಮರಾವ್, ಉಪನ್ಯಾಸಕ ಲಕ್ಷ್ಮೀಶ ಭಟ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ವಿಪೋ ನ್ಯೂಸ್ ಮಂಗಳೂರು.